ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರಂ ಪ್ರಚೋದಯಾತ್. ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ತುಳುನಾಡಿನ ಜಾತ್ರೋತ್ಸವಗಳಲ್ಲಿ ಆರಂಭದ ಜಾತ್ರೋತ್ಸವ ಹಾಗೆಯೇ ಅಂತ್ಯದ ಜಾತ್ರೋತ್ಸವ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಊರ ಪರವೂರ ಭಕ್ತರ ಸಹಕಾರದ ಮೂಲಕ ಅದ್ಧೂರಿಯಾಗಿ ಜಾತ್ರೋತ್ಸವ ನಡೀತಾ ಇದೆ. ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಬೇಕು, ಅದರ ಜೊತೆಗೇನೆ ಹತ್ತೂರು ಬೆಳಗಬೇಕು ಅಂತ ಹೇಳಿದರೆ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಕೂಡ ಪುಣ್ಯಕ್ಷೇತ್ರವಾಗಿರುವಂತಹ ಊರಿನ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೀತು ಅಂತ ಹೇಳಿದರೆ ಸಮಸ್ತ ಊರೇ ಅಭಿವೃದ್ಧಿಯಾಗುತ್ತೆ ಅನ್ನುವಂತಹ ಮಾತು ಕೂಡ ಇದೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಸಂಭ್ರಮ ಇದೆ. ಪ್ರಥಮ ದಿನದ ಜಾತ್ರೋತ್ಸವದ ಸಂಭ್ರಮ ಯಾವ ರೀತಿಯಾಗಿದೆ, ಅನ್ನದಾನದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಭಕ್ತರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಮಹಾಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂಥ ವೆಂಕಟೇಶ್ವರ ಭಟ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ಶ್ರೀದೇವರಿಗೆ ನಡೆಯುವಂತಹ ಧಾರ್ಮಿಕ ಕಾರ್ಯಗಳ ಬಗ್ಗೆ. ನಿನ್ನೆಯ ದಿವಸ ಬಲಿವಾಡು ಶೇಖರಣೆಯಲ್ಲಿ ನಡೆದು ಬಂತು. ಇವತ್ತಿನ ದಿವಸ ಬೆಳಿಗ್ಗೆ ಮಹಾಗಣಪತಿ ದೇವರಿಗೆ ಪ್ರೀತ್ಯರ್ಥವಾಗಿ ಮಹಾಗಣಪತಿ ಹವನ ನಡೆದು ಬಂತು. ಮತ್ತು ದೇವರಿಗೆ ನವಕ ಕಲಶಾಭಿಷೇಕ ಹಾಗೆ ದೈವಗಳಿಗೂ ಕೂಡ ಕಲಶಾಭಿಷೇಕವನ್ನು ಮಾಡಿ ತುಲಾಭಾರ ಸೇವೆ ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಮಧ್ಯಾಹ್ನ ಪೂಜೆ ಮಹಾಪೂಜೆ, ತದನಂತರವಾಗಿ ದೇವರ ಬಲಿ ಹಾಗೆ ಬ್ರಹ್ಮ ಸಮಾರಾಧನೆ ಅನ್ನ ಸಂತರ್ಪಣೆ ಕೂಡ ನಡೆದು ಬಂತು. ಇವತ್ತಿನ ವಿಶೇಷ ಇನ್ನು ಇವತ್ತು ರಾತ್ರಿ ದೇವರ ಮಹಾಪೂಜೆಯಾಗಿ ದೇವರ ಕಟ್ಟೆಪೂಜೆ ಹಾಗೆ ದೇವರ ಶ್ರೀಭೂತ ಬಲಿ ಶ್ರೀದೇವರ ಉತ್ಸವ ಹಾಗೆ ಕಟ್ಟೆಪೂಜೆಗಳು ನಡೆದು ಬಂದು ಬಿಲ್ಲೋಗಿರಿ ಕಟ್ಟೆಯಲ್ಲಿ ದೇವರಿಗೆ ವಿಶೇಷವಾದಂತಹ ಪೂಜೆ ಹಾಗೆ ಬೆಡಿ ಸೇವೆ ಕೂಡ ನಡೆಯಲಿಕ್ಕಿದೆ. ಇವತ್ತು ನಾಳೆಯ ದಿವಸ ದೇವರ ದರ್ಶನ ಬಲಿ ರಾಜಾಂಗಣ ಪ್ರಸಾದ ಬಟ್ಟಲು ಕಾಣಿಕೆ ನಡೆದು ಬಂದು ತದನಂತರವಾಗಿ ರಾತ್ರಿ ಮಹಾಪೂಜೆಯಾಗಿ ದೈವದ ಜಟಾಧಾರಿ ದೈವದ ಭಂಡಾರ ತೆಗೆದು ದೈವಗಳ ನರ್ತನ ಸೇವೆ ನಡೆಯಲಿಕ್ಕಿದೆ. ನಾಡಿನ ದಿವಸ ಬೆಳಿಗ್ಗೆ ಧೂಮಾವತಿ ಹಾಗೆ ಮಧ್ಯಾಹ್ನದ ಸಂಜೆ ವ್ಯಾಘ್ರಚಾಮುಂಡಿಯ ಭೂತ ನಡೆಯಲಿಕ್ಕಿದೆ. ಭಕ್ತರಿಗೆ ವಿಶೇಷವಾಗಿರುವಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಯಾವುದು ಇಲ್ಲಿ ವಿಶೇಷವಾಗಿ ಅಂದರೆ ರುದ್ರಾಭಿಷೇಕ ಸೇವೆ ಹಾಗೆ ಜಾತ್ರೋತ್ಸವ ಸಮಯದಲ್ಲಿ ಅನ್ನದಾನ ಸೇವೆ ಅನ್ನ ಸಂತರ್ಪಣೆ ಸೇವೆ ಅಂತ ನಡೀತದೆ. ಹಾಗೆ ವಿಶೇಷವಾಗಿ ನಿತ್ಯದಲ್ಲಿ ರುದ್ರಾಭಿಷೇಕ ಸೇವೆ ಹಾಗೆ ಶಿವಪೂಜೆ ನಡೀತದೆ. ಕ್ಷೇತ್ರದ ಸಮಿತಿಯ ಬಗ್ಗೆ ಹೇಳೋದಾದರೆ ಅದರ ಜೊತೆಗೆ ಹತ್ತೂರಿನ ಭಕ್ತರ ಕೂಡುವಿಕೆ ಹೇಗಿದೆ? ತೊಂದರೆ ಇಲ್ಲ, ಒಳ್ಳೆ ಎಲ್ಲ ಭಕ್ತರು ಎಲ್ಲರೂ ಪಾಲ್ಗೊಳ್ತಾರೆ. ಇಲ್ಲಿ ಎಂತ ಇದ್ದರೂ ಕೂಡ ಇಲ್ಲಿಗೆ ಬಂದು ಅವರವರ ಕಷ್ಟಗಳನ್ನು ಹೇಳಿ ಅವರ ಪರಿಹಾರ ಮಾಡಿಕೊಳ್ತಾರೆ. ಬೆಟ್ಟಂಪಾಡಿಯ ಜಾತ್ರೋತ್ಸವ ಇವತ್ತಿನಿಂದ ಪ್ರಾರಂಭಗೊಂಡಿದೆ. ಊರ ಪರವೂರ ಭಕ್ತಾದಿಗಳು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ಬಂದು ಮನಸ್ಸಲ್ಲಿದ್ದ ಕಷ್ಟಗಳನ್ನೆಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತಾ ಈಡೇರಿಸಿದಂತ ಅದಕ್ಕೋಸ್ಕರ ಬಂದು ಸೇರಿದ್ದಾರೆ. ಇಂದು ಮತ್ತು ನಾಳ್ದು 3 ದಿವಸ ಊರ ಪರವೂರ ಭಕ್ತಾದಿಗಳು ಹರಿದು ಬರ್ತಾರೆ ಇಲ್ಲಿಗೆ. ಇನ್ನು ಮುಂದೆ ಭಕ್ತಾದಿಗಳ ಸಹಕಾರವನ್ನು ಬೇಡುತ್ತಾ ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ, ದೇವಸ್ಥಾನದಲ್ಲಿ ಈಗಾಗಲೇ ಸಭಾಭವನ ಅನ್ನಛತ್ರಗಳು ಅಭಿವೃದ್ಧಿಗೊಂಡಿರ್ತದೆ. ದೇವರ ಕಲ್ಯಾಣಿಯು ಅಭಿವೃದ್ಧಿ ಆಗ್ತಾ ಉಂಟು. ಇನ್ನು ಮುಂದಿನ ದಿವಸಗಳಲ್ಲಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶಕ್ಕೆ ಬರುವ ವರ್ಷದಲ್ಲಿ ಮಾಡುವಂಥ ಒಂದು ಯೋಚನೆಯಲ್ಲಿ ಇದ್ದೇವೆ. ಊರ ಪರವೂರ ಸಹಕಾರವನ್ನು ಬೇಡುತ್ತಾ ಇನ್ನು ಮುಂದೆಯೂ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರವನ್ನು ಬೇಡ್ತಾ ಇದ್ದೇವೆ. ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಕ್ರಮದೊಟ್ಟಿಗೆ ನಮಗೆ ಉಲಿಭೂತ ಅಲ್ಲಿ ಒಂದು ಸ್ಥಾನದ ಕೆಲಸ ಆಗಲಿಕ್ಕೆ ಉಂಟು. ಇಲ್ಲಿ ದಕ್ಷಿಣ ದಿಕ್ಕಿನ ಗೋಪುರಗಳ ಕೆಲಸ ಆಗಲಿಕ್ಕೆ ಉಂಟು. ದೇವಾಲಯಕ್ಕೆ ಅಂಗಣಕ್ಕೆ ಗ್ರಾನೈಟ್ ಹಾಕುವ ಕೆಲಸಗಳು ಆಗಲಿಕ್ಕೆ ಉಂಟು. ಎಲ್ಲರ ಸಹಕಾರ ಅಗತ್ಯ ಅಂತ. ದೇವಾಲಯದ ಮುಕ್ತೇಶ್ವರರಾಗಿರುವಂತಹ ವಿನೋದ್ ರೈ ಗುತ್ತು ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕ್ಷೇತ್ರ ಜಾತ್ರೋತ್ಸವದ ಸಂಭ್ರಮದಲ್ಲಿರುವಂಥದ್ದು, ಭಕ್ತರೆಲ್ಲ ಸಂಭ್ರಮದಿಂದ ಭಾಗಿಯಾಗ್ತಾ ಇದ್ದಾರೆ. ಆದಿಯಲ್ಲಿ ಪ್ರಾರಂಭವಾಗುವ ಒಂದು ಜಾತ್ರೋತ್ಸವ ಅಂತ ಹೇಳಿದ್ರೆ ಅದು ಬೆಟ್ಟಂಪಾಡಿಯಲ್ಲಿ ಅನ್ನುವಂಥದ್ದು. ಹಾಗಾಗಿ ಪ್ರಥಮ ಜಾತ್ರೋತ್ಸವ ಅಂತ ಹೇಳಿದ್ರೆ ಎಲ್ಲರೂ ಒಮ್ಮೆ ಆಗಮಿಸ್ತಾರೆ ಸರ್. ಹಾಗಾಗಿ ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ ಅದೇ ಈಗ ನೀವು ಹೇಳಿದ ಹಾಗೆ ಇದು ಇಡೀ ತುಳುನಾಡಿನ ಪ್ರಥಮ ಜಾತ್ರೋತ್ಸವ. ಅದೇ ರೀತಿ ಕೊನೆಯ ಜಾತ್ರೋತ್ಸವಗಳ ಬೆಟ್ಟಂಪಾಡಿಯಲ್ಲಿ ಆಗಿದೆ. ಕಾರ್ತಿಕ ಹುಣ್ಣಿಮೆಗೆ ಮೊದಲ ಜಾತ್ರೆ ಮತ್ತು ಪತ್ತನಾಜಕ್ಕೆ ಕೊನೆಯ ಜಾತ್ರೆ. ಅದೊಂದು ವಿಶೇಷ. ಇಡೀ ತುಳುನಾಡು ಅಂದರೆ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಭಾಗದಲ್ಲಿ
ಪ್ರಥಮ ಜಾತ್ರೋತ್ಸವ. ತುಳುನಾಡು ಅಂತ ಹೇಳಿದ್ರೆ ದೈವ ದೇವರುಗಳ ನೆಲೆಬೀಡು ಅನ್ನುವಂಥದ್ದೇ ಜನಜನಿತವಾಗಿದೆ ಸರ್. ಹಾಗೇನೆ ಇಲ್ಲಿರುವಂಥ ದೈವಗಳು ಕೂಡ ಕಾರಣಿಕವಾಗಿರುವಂಥದ್ದು ಜಟಾಧಾರಿ ದೈವ. ಇದ್ರ ಬಗ್ಗೆ ಹೇಳಿ. ಅದು ವಿಶೇಷವಾಗಿ ಇಲ್ಲಿ ನಾವು ಜಟಾಧಾರಿಯನ್ನು ಆರಾಧನೆ ಮಾಡ್ತೇವೆ. ಜಟಾಧಾರಿ ಅಂದರೆ ನಮ್ಗೆ ಗೊತ್ತಿರ್ಬೋದು, ಕಾಶಿ ಕ್ಷೇತ್ರದಲ್ಲಿ ಕಾಲಭೈರವ ಅಂತ ಹೆಸರು ಪಡೆದಂತಹ ಒಂದು ಶಕ್ತಿ. ಇಲ್ಲಿ ನಾವು ಜಟಾಧಾರಿ ಪರ್ಪಾಣ ದೈವ ಅಂತ ಕರೀತೇವೆ ತುಳುವಿನಲ್ಲಿ. ಜಟಾಧಾರಿ ವಿಶೇಷ ಆದರೂ ಶಿವನ ಅಂಶ. ಅಂದರೆ ನಮಗೆ ಗೊತ್ತಿರ್ಬೋದು, ಇದು ವೀರಭದ್ರ ದಕ್ಷ ಯಜ್ಞದಲ್ಲಿ ಆ ವೀರಭದ್ರನ ಅವತಾರ, ಆ ಜಟೆಯ ಮುಖಾಂತರ ಶಿವ ಇದು ವೀರಭದ್ರನ ಅಂದರೆ ಜಟಾಧಾರಿಯ ಒಂದು ಹುಟ್ಟಾಗ್ತದೆ. ಈ ಜಟಾಧಾರಿ ವಿಶೇಷ ಅಂದರೆ ಅದು ದೇವಕ್ರಿಯೆಯಲ್ಲಿ ಆಗುವಂತಹ ಒಂದು ಇದು. ದೇವಕ್ರಿಯೆ ಅಂದರೆ ಅಲ್ಲಿ ಯಾವುದು ಮಾಂಸದ ಇದಿಲ್ಲ. ಬೇರೆ ಯಾವುದು ಭೂತಗಳಿಗಾದರೆ ಇದು ನಾವು ಕೋಲ್ಯ ಈ ರೀತಿ ತಲೆ ಕೊಯ್ಯೋದು. ಆದರೆ ಜಟಾಧಾರಿ ದೇವಕ್ರಿಯೆಯಲ್ಲಿ ಆಗೋದು. ಅವರು ಅದಕ್ಕೆ ಬಾರಿ ಶುದ್ಧಾಚಾರದಲ್ಲಿ ಕಟ್ಟುವವರು ಶುದ್ಧಾಚಾರದಲ್ಲಿ ಇರಬೇಕು. ಅದು 7 ದಿವಸ ಅವರು ಯಾವುದೇ ಮಧುಮಾಂಸ ತಿನ್ನಬಾರ್ದು. ಅದೇ ರೀತಿ ಅವರು 1 ದಿವಸ ಮೊದಲು ತಡೆಯುವುದ ಬುಳ್ಯ ಅಂತ ಕೊಡಲಿಕ್ಕಿದೆ. ಅವತ್ತು ನಾವು ತಡೆಯುವುದ ಬುಳ್ಯ ಕೊಟ್ಟ ನಂತರ ಅವರಿಗೆ ಉಪವಾಸ. ಅವರು ಮರು ದಿವಸ ಎಲ್ಲ ಕೋಲ ಇದು ಮೈ ಮೇಲೆ ಆದ ಮೇಲೆ ಇದು ಆದ ಮೇಲೆ ಮತ್ತೆ ಊಟ ಮಾಡಲಿಕ್ಕೆ ಅವರಿಗೆ ಇದು. ಅಷ್ಟರವರೆಗೆ ಅವರು ಶುದ್ಧದಲ್ಲಿ ಇರಬೇಕು. ಮತ್ತು ಜಟಾಧಾರಿ ಅದು ವಿಶೇಷವಾಗಿ ನಮ್ಮದು ಇಲ್ಲಿ ಪಡ್ರೆ ಮತ್ತು ಇದು ಬೆಟ್ಟಂಪಾಡಿ, ಇಲ್ಲಿ ಬೇರೆ ಮತ್ತು ಪೊನಚ್ಚದಲ್ಲಿದೆ, ಇಲ್ಲಿ ಹತ್ತಿರ ಮಡಪ್ಪಾಡಿ ಅಂತ, ಅಲ್ಲಿ ಅದು ಕುಟುಂಬದ್ದು. ಹಾಗೆ ಇಲ್ಲಿ ನಮ್ಮದು ಬೆಟ್ಟಂಪಾಡಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಬೆಟ್ಟಂಪಾಡಿ ದೇವಸ್ಥಾನ ಅಲ್ಲದೆ ಬೆಟ್ಟಂಪಾಡಿ ಬೀಡುವಲ್ಲಿದೆ. ನಮ್ಮ ಮನೆ ಬೆಟ್ಟಂಪಾಡಿ ಗುತ್ತುವಲ್ಲಿ ಕೂಡ ನಮ್ಮದು ಧರ್ಮಚಾವಡಿ ಇದೆ. ಅದೇ ರೀತಿ ಕಕ್ಕೂರು ಅಂತ ಅಲ್ಲಿ ಕೂಡ ಧರ್ಮಚಾವಡಿ ಇದೆ. ಮತ್ತು ಇಲ್ಲಿ ತಲಪ್ಪಾಡಿ, ಹಾಗೆ ಒಂದು 3-4 ಕ್ಷೇತ್ರದಲ್ಲಿ ಇದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮನೆ ಅಂತ ಇದೆ. ಅಲ್ಲಿ ಜಟಾಧಾರಿ ಆರಾಧನೆ ಮಾಡ್ತಾರೆ. ಈ ಜಟಾಧಾರಿ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಜಟಾಧಾರಿ ವರ್ಷದಲ್ಲಿ 2 ಸಲ ಆಗ್ತದೆ. ಒಂದು ಈಗ ಈ ಜಾತ್ರೆ ಆಗೋದು, ಮತ್ತೊಂದು ಸೋಣ ತಿಂಗಳಲ್ಲಿ ಬುಧವಾರದ ಮೆಚ್ಚ ಅಂತ, ಅದು ಚೌತಿ ಕಳೆದ ನಂತರ ಜಟಾಧಾರಿ ಮಹಿಮೆ ಆಗೋದು. ಅದರ ಇದು ನಮ್ಮ ಮನೆ ಬೆಟ್ಟ ಹಿರಿಯರಿಂದ ಮಾಡಿಕೊಂಡು ಬಂದದ್ದು. ನಮ್ಮ ಬೆಟ್ಟಂಪಾಡಿ ಗುತ್ತು ಮನೆತನದ ಲೆಕ್ಕದಲ್ಲಿ ನಾವು ಖರ್ಚೆಲ್ಲ ನಾವು ಭರಿಸಿದ್ವು. ಆ ದೇವರ ಇಚ್ಛೆ ಎಂತ ಗೊತ್ತಿಲ್ಲ, ನಾವು ಹಿರಿಯರು ಮಾಡ್ತಾಯಿದ್ರು. ಅದನ್ನು ಈಗ ಕೂಡ ನಾವು ಮಾಡ್ತೇವೆ. ಚೌತಿಯ ನಂತರ ಬುಧವಾರದ ಮೆಚ್ಚ ಅಂತ. ಬೇರೆ ಎಲ್ಲ ಕಡೆ ಕೆಲವರಿಗೆ ಗೊತ್ತಿಲ್ಲ. ಮೊನ್ನೆ ಈಗ ನಮ್ಮದು ಚಾವಡಿ ಆಗ್ತಾ ಉಂಟು. ಆಗ ಕೆಲವರು ಹೇಳಿದರು ಅದು ಇನ್ನೂ ಅಲ್ಲಿ ಆಗೋದು, ನಿಮ್ಮ ಮನೆಯಲ್ಲಿ ಆಗೋದು, ಇಲ್ಲಿ ಆಗಲಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗೆಲ್ಲ ಅದು ಈಗ ಪಾನಾಜಿ ಇರ್ಬೋದು, ಹತ್ತಿರ ನಿಟ್ಪಲ್ಲಿ ಇರುತ್ತೆ, ಇಲ್ಲೆಲ್ಲ ಬುಧವಾರದ ಮೆಚ್ಚಾಗೋದು ಹುಳಿಭೂತಕ್ಕೆ. ಆದರೆ ಇಲ್ಲಿ ವಿಶೇಷ ಜಟಾಧಾರಿಗೆ ಬುಧವಾರದ ಮೆಚ್ಚಾಗೋದು, ಬಿದ್ದುವಾರದ ಮೆಚ್ಚ ಅಂತ ಹೇಳ್ತೇವೆ ತುಳುವಲ್ಲಿ. ಅದು ಚೌತಿಯ ನಂತರ ನಾವು ದಿನ ನೋಡಿ ಕುದಿ ನೋಡಿ ಇದು ಮಾಡೋದು. ಅದು ವಿಶೇಷ ಒಂದು ದೇವರು. ಅಗ್ನಿಭದ್ರ ಕೈಯಲ್ಲಿ ಈಗ ಇಟ್ಕೊಂಡು ತ್ರಿಶೂಲ ಇಟ್ಕೊಂಡು ಬರೋದು ಶಿವನ ಕಾರಣಿಕ ಅದೇ. ಅಲ್ಲಿ ಈಗ ನಾವು ಎಷ್ಟೋ ಜನ ಇಲ್ಲಿ ಭಕ್ತರು ಬರ್ತಾರೆ. ಅಂದರೆ ನಮ್ಮದು ಇಲ್ಲಿ ಬೆಟ್ಟಂಪಾಡಿಯಿಂದ ಹೋದವರು ಕೆಲವರು ಅಥವಾ ಬೇರೆ ಕಡೆಯವರು ಕೂಡ ಅವರಿಗೆ ಜಟಾಧಾರಿಯ ಇದು ಅಂದರೆ ಅವರು ಯಾವುದು ಒಂದು ಉದಾಹರಣೆಗೆ ಏನಾದರೂ ಅವರ ಅನಿಸಿಕೆ ಆಗದವರು ಅಥವಾ ಮದುವೆ ಇದು ಬೋರ್ ತೆಗೆಯುವಾಗ ನೀರು ಸಿಗದಿರುವವರು, ಏನಾದರೂ ಅವರ ಸಮಸ್ಯೆ ಇದ್ದರೆ ಅದನ್ನು ಅವರು ಇಲ್ಲಿ ಬಂದು ಅವರು ಹರಿಕೆ ಮಾಡಿಕೊಂಡು ಆನಂತರ ಅವರಿಗೆ ಸಿಕ್ಕಿದ ಮೇಲೆ ಅವರು ಇಲ್ಲಿ ಅದರ ಯಾವುದು ಹೂವು ಅಥವಾ ತುಪ್ಪ, ವಿಶೇಷವಾಗಿ ತುಪ್ಪ ಮತ್ತು ಅಗ್ನಿಗೆ ಮಾಡೋದು, ತುಪ್ಪ ಕೊಡ್ತಾರೆ ಮತ್ತು ಬೆಳ್ಳಿಯ ಹೂವು ಇದನ್ನು ಅರ್ಪಣೆ ಮಾಡ್ತಾರೆ. ಅದು ಶಿವ ಅಂದರೆ ಶಿವನ ಇದೆ. ಜಟಾಧಾರಿ ವಿಶೇಷವಾಗಿ ನಮಗೆ ಅದು ಒಂದು ಮಹಾನ್ ಶಕ್ತಿ ಅಂದರೆ ಶಿವನ ಶಕ್ತಿ. ಅದು ನಾವು ಏನು ನೆನೆಸಿದ್ದೇವೆ ಅದು ಖಂಡಿತವಾಗಿ ಈಡೇರಿಸ್ತದೆ. ದೇವರು ಅದನ್ನು ಇದು ಮಾಡ್ತಾರೆ. ಮೊನ್ನೆ ಒಂದು ಉದಾಹರಣೆ ಕಳೆದ ಇದರಲ್ಲಿ ಒಂದು ಇಲ್ಲೇ ಆದ್ದು ಘಟನೆ. ಒಬ್ಬ ಹುಡುಗನ ಮೊಬೈಲ್ ಇರಲಿಲ್ಲ, ಬಂದು ಇಲ್ಲಿ ನಾವು ಭೂತಗಳು ನನ್ನ ಎದುರಲ್ಲಿ ಹೀಗೆ ಹೇಳಿದೆ. ನಾವು ಅದು ಅರಿಕೆ ಮಾಡಿದ್ದೆವು ದೈವದ ಎದುರು. ಆಗ ಸಿಗ್ತದೆ, ನಾನು ಬಿಡುವುದಿಲ್ಲ ಅಂತ ಹೇಳಿದೆ. ಅದು ಕಟ್ಟಾಗಿ ಭೂತ ಆಗಲಿಲ್ಲ, ಮುಗಿಲಿಲ್ಲ, ಅಂದರೆ ಅದು ಬಿರಿಲಿಲ್ಲ. ಅದಕ್ಕಿಂತ ಮೊದಲೇ ಅವರು ಬಂದು ನನ್ನ ಮೊಬೈಲ್ ಸಿಕ್ಕಿನಂದು ಒಂದು ಬಂದು ಕೊಟ್ಟರು. ಹಾಗೆ ಅಷ್ಟು ಒಂದು ಶಕ್ತಿ ಇರುವಂಥ ವಿಶೇಷ. ಇಂತಹ ಹಲವಾರು ಕಾರಣಿಕಗಳನ್ನು ನೀವು ಕಂಡಿರ್ಬೋದು ಸರ್. ಹಾಗೆಯೇ ಜಟಾಧಾರಿಯ ಜೊತೆಗೆ ಪರಿವಾರ ದೈವಗಳು ಇದೆ. ಪರಿವಾರ ದೈವ ಏಳ್ನಾಡು ದೈವ ಪಿಲಿಚಾಮುಂಡಿ ಅಂತ, ವ್ಯಾಘ್ರ ಚಾಮುಂಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ವ್ಯಾಘ್ರ ಚಾಮುಂಡಿ ನಾವು ಎಲ್ಲ ಇದರಲ್ಲಿ ಗ್ರಾಮ ಇದು ಕಡೆ ಇದೆ. ಅಂದರೆ ನಮ್ಮದು ತುಳುನಾಡಿನ ಹೆಚ್ಚಿನ ದೇವಸ್ಥಾನದಲ್ಲಿ ವ್ಯಾಘ್ರ ಚಾಮುಂಡಿ ಪ್ರಧಾನ ದೈವ, ಅದನ್ನು ಏಳ್ನಾಡು ದೈವ ಅಂತ ಕರೀತೇವೆ. ಪಿಲಿ ಚಾಮುಂಡಿ ಕೂಡ ಅದೇ ರೀತಿ, ಅದಕ್ಕೆ ಕೂಡ ವಿಶೇಷವಾದ ಶಕ್ತಿ ಇದೆ. ನಮ್ಮದು ಇಲ್ಲಿ ಕ್ಷೇತ್ರ ಇಲ್ಲಾದರೆ ಇಲ್ಲಿ ನಮ್ಮದು ದೇವರ ಮುಗ ಇಟ್ಟು ಇಲ್ಲಿ ಇದು ಮಾಡ್ತೇವೆ. ಫಸ್ಟಿಗೆ ಮುಗ ಇಡುವುದು. ಇಲ್ಲಿಂದ ಕಾಡಬೆಟ್ಟು ಸ್ಥಾನದ ಇದೆ, ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಮುಗದ ಇಟ್ಟುಕೊಂಡು ಅಲ್ಲಿ ಹೋಗುವುದು. ಅಲ್ಲಿ ಹೋದ ಮೇಲೆ ಅಲ್ಲಿ ನರ್ತನಾಗಿ ಅಲ್ಲಿ ಎಲ್ಲ ಇದಾಗಿ ಪ್ರಸಾದ ಎಲ್ಲ ಕೊಡೋದು ಅಲ್ಲಿ ಬೆರೀತದೆ. ಇದು ವಿಶೇಷ ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಇಲ್ಲಿ ಒಂದು ಹುಲ್ಲಿನ ಇದು ಅಡ್ಕ ಇದರಲ್ಲಿರ್ತದೆ, ಬಯಲಿತ್ತು, ಅಲ್ಲಿ ಹುಲಿ ಮೇಯ್ತಂತೆ. ಅಂದರೆ ಹುಲಿ ಅಷ್ಟು ಶಕ್ತಿ ಇತ್ತು ಅಂತ ಹೇಳ್ತಾ ಇದ್ದರು. ಹಾಗೆ ವ್ಯಾಘ್ರ ಚಾಮುಂಡಿ ಆ ಜಾಗಕ್ಕೆ ಅದು ಕಾಡಬೆಟ್ಟ ಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಭೂತಸ್ಥಾನ ಇದೆ. ಇಲ್ಲಿಂದ ಅಲ್ಲಿ ಕಟ್ಟಿ ಅಲ್ಲಿ ಹೋಗಿ ಅದು ಅದರ ತುಳುವಲ್ಲಿ ಬಿರಿಯುವುದು ಅಂತ ಹೇಳಿ ಅದು ಮುಕ್ತಾಯ ಆಗೋದು ಅಲ್ಲಿ. ಅದರೊಟ್ಟಿಗೆ ಜೂಮಾವತಿ, ಅದು ಗ್ರಾಮ ದೈವ ಜೂಮಾವತಿ.
ಜೂಮಾತಿ ಗ್ರಾಮದಯ್ಯ ಅಂದರೆ ನಮ್ಮದು ಅದು ವಿಶೇಷವಾಗಿ ಅದು ಸಹ ಜೂಮಾತಿ ಎಲ್ಲರ ಕೆಲವು ಇದರಲ್ಲಿ ಕುಟುಂಬದಲ್ಲಿ ಧರ್ಮದೈವ ಅಂತ ಆಚರಣೆ ಮಾಡ್ತೀವಿ. ಈಗ ನಮಗೆ ನಮ್ಮಲ್ಲಿ ಸಹ ಹಾಗೆ ಪಿಲಿಚಾಮುಂಡಿ ಅಂದರೆ ವ್ಯಾಘ್ರ ಚಾಮುಂಡಿ ನಮ್ಮದು ಧರ್ಮದೈವ. ಹಾಗೆ ರೀತಿ ಜೂಮಾತಿ ಕೂಡ ಧರ್ಮದೈವ ಆಗಿ ಕೆಲವು ಕುಟುಂಬದಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಈ ವ್ಯಾಘ್ರ ಜೂಮಾವತಿಯನ್ನು ಗಡಿ ಜೂಮಾತಿ ಅಂತ ಆಗ್ತಾಯಿತ್ತು. ಅದು ಇಲ್ಲಿ ಕಟ್ಟಿ ಅಲ್ಲಿ ಗಡ್ಡಿ ಪಾನಾಜ ಗಡ್ಡಿ ಅಂತ ಅಲ್ಲಿ ಹೋಗಿ ಅದು ಎಲ್ಲ ಕೊನೆಗೆ ಅದು ಮುಗಿತಾ ಇತ್ತು. ಆದರೆ ಅಲ್ಲಿ ಅದು ಆ ಜಾಗ ಬೇರೆ ಅನ್ಯ ಕೋಮಿನವರಿಗೆ ಹೋದ ಕಾರಣ ಅಲ್ಲಿ ಜಾಗದ ವ್ಯವಸ್ಥೆ ಇಲ್ಲ. ಆದ ಕಾರಣ ಇಲ್ಲಿ ನಾವು ಕಟ್ಟುಕಟ್ಟಲೆಯಾಗಿ ಸಣ್ಣ ಮಟ್ಟಕ್ಕೆ ಮಾಡ್ತೇವೆ ಗಡಿ ಜುಮಾತಿ ಅಂತ. ಮತ್ತು ಕೊರತ್ತಿ ಅಂತ ಮತ್ತೊಂದಿದೆ, ಅದು ಜಠಾಧಾರಿ ಒಟ್ಟಿಗೆ ಕೊರತ್ತಿ ಸಹ ನೇಮ ಮಾಡ್ತೇವೆ ಸಣ್ಣ ಮಟ್ಟದಲ್ಲಿ. ಈಗ ಒಟ್ಟು 4 ದೈವಗಳು ಇದೆ: ಜಠಾಧಾರಿ, ಪಿಲಿಚಾಮುಂಡಿ, ಜೂಮಾವತಿ, ಗಡಿ ಜುಮಾತಿ, ಕೊರತ್ತಿ. ದೈವ ದೇವರುಗಳ ಚಾಕ್ರಿಯನ್ನು ಮಾಡ್ಕೊಂಡು ಬಂದಿದ್ದೀರಾ ಸರ್? ಅವರ ಇದ್ರು ನಮ್ಮ ಹಿರಿಯರು ಕೂಡ ದೇವರಿಗೆ ಎಡ್ಡೆ ಪಾತ್ರ ಪನ್ಪುಣ ಅಂತ ಹೇಳ್ತೇವೆ ತುಳುವಲ್ಲಿ. ಅದು ಮಾಡ್ತಾಯಿದ್ರು ನನ್ನ ಅಜ್ಜನವರ ಕಾಳಿಂದ. ಅದನ್ನು ತಂದೆಯವರು ಮಾಡ್ತೀವಿ. ಈಗ ಒಂದು ಯೋಗ ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ ದೇವರ ಅನುಗ್ರಹದಿಂದ. ಇನ್ನು ಮುಂದೆ ಮಾಡುವಾಗ ಆ ದೇವರ ಅನುಗ್ರಹ ಮಾಡಬೇಕಂತ ನಾವು ಭಗವಂತನಲ್ಲಿ ಕೇಳಿಕೊಳ್ತೇವೆ. ನೀವು ಸಣ್ಣದಿರಬೇಕಾದ್ರೆ ನೋಡಿದಂಥ ಜಾತ್ರೋತ್ಸವ ಹಾಗೆಯೇ ಇವಾಗಿನ ಜಾತ್ರೋತ್ಸವದ ಸಂಭ್ರಮವನ್ನು ನೀವು ಒಮ್ಮೆ ನೆನಪು ಮಾಡ್ತೀರಾ? ಅದು ವಿಶೇಷ ಅಂದರೆ ಮೊದಲನೇ ಜಾತ್ರೆ ಅಂದರೆ ನಮಗೆ ಗೊತ್ತಿಲ್ಲ. ನಾನು ನಿನ್ನೆ ಇಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ, ಹಿಂದಿನ ಕಾಲದಲ್ಲಿ ಜಾತ್ರೆ ಆಗಬೇಕಾದ್ರೆ ಪ್ರತಿ ಮನೆಗೆ ಒಂದು ಜವಾಬ್ದಾರಿ ಇತ್ತು. ಈಗೆಲ್ಲ ಹಣದ ಮುಖಾಂತರ ನಡೀತಾ ಇದೆ. ಈಗ ಹಣ ಕೊಟ್ಟರೆ ಎಲ್ಲ ಜನ ಸಿಗ್ತಾರೆ, ವ್ಯವಸ್ಥೆ ಇದೆ. ಹಿಂದೆ ಆಗಲ್ಲ. ಒಂದು ಅಂಗನ ಈ ಅಂಗನ ಇದ್ದರೆ ಒಂದೊಂದು ಮನೆತನಕ್ಕೆ ಅಂತ ಇತ್ತು. ಈಗ ನಮ್ಮದು ಇಲ್ಲಿ ಬೀಡು, ಗುತ್ತು, ಅದೇ ರೀತಿ ಮೊದಲಕಾಡಿ, ಕಕ್ಕೂರು, ಅಡ್ಡೆತ್ತು ಮಾರು, ಮಿತ್ತಡ್ಕ, ಪಾರ, ಈ ರೀತಿ ಬೇರೆ ಬೇರೆ ತಲೆಪ್ಪಾಡಿ, ಹೀಗೆ ಒಂದು 9 ಮನೆಗಳು. ಪ್ರತಿ ಮನೆಗೆ ಅವರವರ ಜವಾಬ್ದಾರಿ ಇತ್ತು. ಇಲ್ಲಿ ಒಂದು ಬಡೆಯನ್ನು ಅವರು ಅಂಗನ ಕೆತ್ತುನು ಅಂತ ಹೇಳ್ತಾ ಇದ್ರು. ನಿಮಗೆ ಗೊತ್ತಿರಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಅಂಗನ ಕೆತ್ತು ಅಂದರೆ ಹಾರೆಯಲ್ಲಿ ಕೆತ್ತುದು. ಅದೊಂದು ಸಂಭ್ರಮ ಬೇರೆ. ಎಲ್ಲ ಊರಿನವರು ಬಂದು ಅದನ್ನು ಕೆತ್ತುವುದು. ಒಂದು ಈ ಬಡೆ ಕಿತ್ತೆ ಅದು ದೊಂಪಾಗ್ತಿದ್ರು. ಈಗೆಲ್ಲ ಶೀಟ್ ಆಗಿದೆ. ಮೊದಲು ಶೀಟ್ ಇರಲಿಲ್ಲ, ಚಪ್ಪಾರ, ತೆಂಗಿನ ಗರಿಯಲ್ಲಿ ಚಪ್ಪಾರ ಆಗ್ತದೆ. ಅದೇ ರೀತಿ ಆ ಬದಿ ಮತ್ತೊಂದು ಮನೆತನ, ಈ ಬದಿ ಮತ್ತೊಂದು, ಹಿಂದಿನ ಬದಿ ಮತ್ತೊಂದು, ಹಾಗೆ ಒಳಗೆ ಕೂಡ ಆಗಿ ಒಂದೊಂದು ಮನೆತನಕ್ಕೆ ಅಲ್ಲಿ ಅವರು ಅದನ್ನು ಕ್ಲೀನ್ ಮಾಡಿ ಚಪ್ಪಾರ ಹಾಕೋ ಜವಾಬ್ದಾರಿ ಅವರಿಗೆ. ಮತ್ತು ಈಗೆಲ್ಲ ಹಣ, ಈಗ ಅನ್ನದಾನ ಮಾಡ್ತೇವೆ, ಬೇರೆ ಬೇರೆ ಸೇವೆ ಮಾಡಿ ಹಣ ಬರ್ತದೆ. ಈಗ ಮೊದಲು ಆಗಿರಲಿಲ್ಲ. ಮೊದಲು ಪ್ರತಿ ಮನೆಯಿಂದ ಅದಕ್ಕೆ ಅಕ್ಕಿ ಇತ್ತು. ಅಂದರೆ ಒಂದು ಮನೆಯಿಂದ ಇಷ್ಟು ಮುಡಿ ಅಂತ, ಮುಡಿ ಲೆಕ್ಕ, ಕ್ವಿಂಟಲ್ ಲೆಕ್ಕ, 1 ಮುಡಿ, 2 ಮುಡಿ, 3 ಅವರು ಅಕ್ಕಿ. ಈಗ ಸಹ ನಾವೆಲ್ಲ ಕೊಡ್ತಾ ಇದ್ದೇವೆ. ನಮ್ಮ ಮನೆತನದ ಗುತ್ತು ಮನೆತನ ನಾವು ಜಠಾಧಾರಿ ಮತ್ತು ಹುಳಿ ಚಾಮುಂಡಿ ಪಿಲಿಭೂತಲ್ಲಿ ಆಗ್ತದೆ, ವ್ಯಾಘ್ರ ಚಾಮುಂಡಿ ಅಲ್ಲಿ ಅಂಗನ ಕೆತ್ತಿ ಅದನ್ನು ಇದು ಮಾಡೋದು ನಮ್ಮ ಮನೆಗೆ. ನಾವು ಅದನ್ನು ಈಗ ಕೂಡ ಅಲ್ಲಿ ಮಾಡ್ತಾಯಿದ್ದೇವೆ. ಅಲ್ಲಿ ಇದು ಮಾಡ್ತಾಯಿದ್ದೇವೆ. ಇಲ್ಲಿ ಅಂದರೆ ಈಗೆಲ್ಲ ವ್ಯವಸ್ಥೆ ಬೇರೆ ಆಗಿದೆ. ಹಾಗೆ ಅದು ನಾವು ಮತ್ತೆ ಇದು ಅಕ್ಕಿ ಕೊಡುವುದು, ಮತ್ತು ಕಟ್ಟಿಗೆ, ಮತ್ತು ಸಿಯಾಲ, ಮತ್ತು ಭೂತ ಕಟ್ಟಬೇಕಾದ್ರೆ ಸಿರಿ ಬೇಕು. ಅದನ್ನು ಆಗಿ ಒಂದೊಂದು ಮನೆತವರು. ಈಗ ನಮ್ಮ ಮನೆತನ ಮತ್ತೊಂದು ಕೋರ್ಮಂಡಲ, ಆ ಮನೆತನದಿಂದ ನಾವು ಸಿರಿ ಕೊಡುವುದು ಭೂತ ಕಟ್ಟಬೇಕಾದ್ರೆ. ಹಾಗೆ ಮೊದಲೆಲ್ಲ ಆ ರೀತಿಯ ಪದ್ಧತಿ ಇತ್ತು. ಈಗ ಬದಲಾವಣೆ ಆಗಿದೆ. ಈಗ ಹಣ ಉಂಟು, ಹಣದ ಮುಖಾಂತರ ಜನ ಅವರನ್ನು ಇದು ಮಾಡ್ತೇವೆ. ಮೊದಲು ಸೇವೆ ಮುಖಾಂತರ ಆಗ್ತದೆ. ಈಗ ಜನರ ಬೆಂಬಲ ಇದೆ, ಅದು ಬೇರೆ ವಿಷಯ. ಬೇರೆ ಈಗ ಬಡಿಸೋದಕ್ಕೆ ಅದಕ್ಕೆಲ್ಲ ಇದು ಮಾಡ್ತಿದ್ವಿ. ಆದರೆ ಅದು ಇಲ್ಲಿ ಆಗುವಂಥ ಕಾರ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತ. ಮೊದಲಿನದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ. ಆಗ ನಾವು ಸಣ್ಣವರು ಇರುವಾಗ ಇದ್ದಿತ್ತು. ಈಗ ಬೇರೆ ಈಗ ಸಂತೆ ಎಲ್ಲ ತುಂಬ ಬರ್ತದೆ. ಮೊದಲೆಲ್ಲ ಇಷ್ಟು ಬರ್ತಿರಲಿಲ್ಲ. ಈಗ ಜಾಸ್ತಿ ಸಂತೆ ಬರ್ತದೆ, ಜನ ಜಾಸ್ತಿ ಸೇರ್ತಾರೆ. ಮೊದಲೇ ನಮಗೊಂದು ಈಗ ನಮ್ಮ ಅಜ್ಜನವರ ಹಣ ಆಗಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಸಂಬಳ ಕೊಡಲಿಕ್ಕೆ ಕೊನೆಗೆ ಹಣ ಇಲ್ಲ, ಅವರ ಕೈಯಿಂದ ಕೊಟ್ಟು ಎಲ್ಲ ಮಾಡ್ತಾಯಿದ್ರು. ಈಗ ಆಗಲ್ಲ. ಈಗ ನಮಗೆ ಅನ್ನದಾನ ಅಂತ ಮಾಡಿದರೆ ಸುಮಾರು 1.5 ಲಕ್ಷವರೆಗೆ ಕಳೆದ ವರ್ಷ ನಮಗೆ ಸಂಗ್ರಹ ಆಗಿದೆ. ನಮಗೆ ಉಳಿತಾಯ ಆಗ್ತದೆ. ಈಗ ಮೊದಲಿನಾಗೆ ಅಲ್ಲ. ಈಗ ತೊಂದರೆ ಇಲ್ಲ. ಎಲ್ರಿಗೂ ದೇವರು ಅನುಗ್ರಹ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ನಮ್ಮ ಬೆಟ್ಟಂಬಡಿಯಲ್ಲಿ ಕೂಡ ಒಳ್ಳೇದು ಮಾಡಿದ್ದಾರೆ. ಓಕೆ ಸರ್, ನಿರಂತರವಾಗಿ ದೇವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಾ. ದೈವದ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂಥ ಮನಮೋಹನ ರೈ ಚೆಲ್ಲೆಡ್ಕ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಸಂಭ್ರಮ ಇದೆ, ಕ್ಷೇತ್ರ ಅಭಿವೃದ್ಧಿಯನ್ನು ಕಂಡಿದೆ ಸರ್. ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ ನಮಗೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ತಿಳಿದಿರುವಂತೆ ಬೆಟ್ಟಂಪಾಡಿಯ ಈ ಜಾತ್ರೆಯು ನಮ್ಮ ವರ್ಷದ ಪ್ರಥಮ ಜಾತ್ರೆ. ಎಲ್ಲರಿಗೂ ಸಹ ನಮ್ಮ ಬೆಟ್ಟಂಪಾಡಿ ಗ್ರಾಮದವರ ಹೊರತು 2-3 ಗ್ರಾಮಗಳು ಇದರಲ್ಲಿ ಸಮ್ಮಿಲನಗೊಂಡು ಒಂದು ಅತ್ಯದ್ಭುತವಾಗಿ ನಾವು ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಬೆಟ್ಟಂಪಾಡಿಯ ಒಂದು ಈ ಕ್ಷೇತ್ರ ಮಹಾಲಿಂಗೇಶ್ವರ ದೇವಿ ಸನ್ನಿಧಿಯು ದೇವರ ಕೃಪೆಯಿಂದ ಹಲವಾರು ಅಭಿವೃದ್ಧಿ ಹೊಂದಿಕೊಂಡು ಉತ್ತಮವಾಗಿ ಬೆಳೆಯುತ್ತಾ, ಹಾಗೆ ಊರ ಪರಿಸರ ಆ ಕಡೆ ಅಂದರೆ ಸಾಧಾರಣ 2-3 ಗ್ರಾಮಗಳಲ್ಲಿ ತನ್ನದೇ ಆದ ಒಂದು ಭಕ್ತರ ವೃಂದವನ್ನು ಹೊಂದಿದೆ. ಅವರಿಗೆ ಸಿಗುವಂತಹ ಎಲ್ಲ ಸೇವೆಗಳಲ್ಲಿಯೂ ಸಹ ಎಲ್ಲರೂ ಸಹ ತೃಪ್ತಿ ಹೊಂದಿ ಇಲ್ಲಿ ದೇವರ ಒಂದು ಕೃಪೆಯನ್ನು ಪಡೆಯುವಂತಹ ಭಾಗ್ಯವನ್ನು ಆ ಮಹಾಲಿಂಗೇಶ್ವರ ಕೊಡ್ತಾ ಇದ್ದಾನೆ. ಹಾಗೆ ಅದರಿಂದ ಕೃಪೆಯನ್ನು ಪಡೆಯುತ್ತಾ ಎಲ್ಲರೂ ಸಹ ಅಭಿವೃದ್ಧಿ ಪ್ರತಿ ದಾಪುಗಳಾಗ್ತಾ ಇದ್ದಾರೆ.
ಈ ಬೆಟ್ಟಂಪಾಡಿ ಕ್ಷೇತ್ರದಲ್ಲಿ ಈಗ ಜಾತ್ರೆಯ ಇವತ್ತು ಅನ್ನ ಸಂತರ್ಪಣೆ ಇತ್ತು, ನಾಳೆ ಬಟ್ಟಲು ಕಾಣಿಕೆ ಇದೆ, ದೈವಗಳ ನರ್ತನ ಸೇವೆ ಇದೆ, ಹಲವಾರು ಸೇವೆಗಳು ನಡೆದು ಭಕ್ತಾಭಿಮಾನಿಗಳಿಗೆ ಒಂದು ಆ ಮಹಾಲಿಂಗೇಶ್ವರ ದೇವರ ಕೃಪೆಯನ್ನು ಪಡೆಯುವಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇದರ ಮೂಲಕ ನಾನು ಹೇಳ್ತಿರುವುದೇನಂತ ಹೇಳಿದ್ರೆ, ನಮ್ಮ ಬೆಟ್ಟಂಪಾಡಿ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲರ ಸಹಕಾರದಿಂದ ನಾವು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಹಲವಾರು ರೀತಿಯಲ್ಲಿ ಕೈಗೊಂಡಿದ್ದೇವೆ. ದೇವರ ಛತ್ರ ಅನ್ನಛತ್ರವಿರ್ಬೋದು, ಅಥವಾ ಪುಷ್ಕರಣಿ ಕೆರೆ ಇರ್ಬೋದು, ಅಥವಾ ರಸ್ತೆಯ ಕಾಮಗಾರಿಗಳಿರ್ಬೋದು. ಈಗ ಇನ್ನು ಮುಂದೆ ಸಹ ನಮಗೆ ಅಂಗಣದ ಕೆಲವು ಇಂಟರ್ಲಾಕ್ ಅಳವಡಿಸುವಂಥ ಕಾರ್ಯಗಳು ಸಹ ನಾವು ಆಯೋಜಿಸಿಕೊಂಡಿದ್ದೇವೆ. ದೇವರ ದಯದಿಂದ ನಾವು ಅಂದುಕೊಂಡಂಥ ಯಾವುದೇ ಕಾರ್ಯಗಳು ಇಲ್ಲಿ ನಿಲ್ಲುವಂಥ ಒಂದು ಕ್ರಮೆ ಇರುವುದಿಲ್ಲ. ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಬರ್ತಾ ಇರುತ್ತೆ. ಎಲ್ಲರೂ ಒಂದು ಮಹಾಲಿಂಗೇಶ್ವರ ದೇವರ ಕೃಪೆಯನ್ನು ಒಳಗೊಳ್ಳುವಂತೆ ಎಲ್ಲರೂ ಸಹ ಇದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಈ ದೇವಳದಲ್ಲಿ ನಡೆದು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವೊಂದು ನಮ್ಮ ಪುತ್ತೂರು ತಾಲೂಕಿನ ದಕ್ಷಿಣದಲ್ಲಿ ಅತ್ಯುತ್ತಮ ಕ್ಷೇತ್ರವಾಗಿ ರೂಪುಗೊಳ್ಳಬೇಕು ಅಂತ ಆಸೆ ನಮ್ಮ ಈ ಊರಿನ ಜನರದು. ಅದು ಮೂಡಿ ಬರ್ಬೋದು ಅಂತೇಳಿ ಹೇಳ್ತಾ ಮಹಾಲಿಂಗೇಶ್ವರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಹಾಲಿಂಗೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ವಸಂತ ಕೃಷ್ಣ ಕೋನಡ್ಕ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಜಾತ್ರೋತ್ಸವದ ಸಂಭ್ರಮ, ಕ್ಷೇತ್ರ ಅಭಿವೃದ್ಧಿಯನ್ನ ಕಂಡಿದೆ ಸರ್. ಹೇಗಿದೆ ಅನ್ನೋವಂಥದ್ದನ್ನು ನೋಡಿದಾಗ್ಲೇ ಖುಷಿ ಆಗುತ್ತೆ. ಹಿಂದೆ ಹೇಗಿತ್ತು, ಈಗ ಹೇಗಿತ್ತು ಅನ್ನೋವಂಥದ್ದನ್ನು, ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ. ತಮಗೆಲ್ಲರಿಗೂ ಜಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರೋದೇನು ಅಂತ ಹೇಳಿದರೆ, 2018ರಿಂದ ಇಲ್ಲಿ ಅಭಿವೃದ್ಧಿಗೆ ನಾವು ಚಾಲನೆ ಕೊಟ್ಟದ್ದು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವರದ ಶಂಕರ ಪೂಜೆಯನ್ನು ನಾವು ಮಾಡಿ ಮುಂದಿನ ನಿರ್ಧಾರಗಳು, ಮುಂದಿನ ಕಾರ್ಯಕ್ರಮಗಳು ಬಹಳ ಒಂದು ದೇವರ ಕೃಪೆಯಿಂದ ಹಾಗೂ ನಮ್ಮ ಎಲ್ಲ ಭಕ್ತರ ದಾನದಿಂದ, ಕೊಡುಗೆಗಳಿಂದ ಇವತ್ತು ಈ ಅಭಿವೃದ್ಧಿಯನ್ನು ನಮ್ಮ ದೇವಸ್ಥಾನ ಕಂಡಿದೆ. ಇದು ನಿಜವಾಗಿಯೂ ಕೂಡ ಭಕ್ತರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒಂದು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದ ವತಿಯಿಂದ ಮಾಡಲ್ಪಟ್ಟಿದೆ. ಒಂದು ಸುಸಜ್ಜಿತವಾದ ಸಭಾಂಗಣ, ಹಾಗೆ ವಿಶ್ರಾಂತಿ ಕೊಠಡಿಗಳು ಇರ್ಬೋದು, ಇತ್ಯಾದಿ ವ್ಯವಸ್ಥೆಗಳು. ಈಗ ಹಾಗೆ ದಾನಿಗಳು ಕರುಣಾಕರ ಶೆಟ್ಟರು ಕೊಂಬೊಂಡ ಇವರು ರಸ್ತೆ ಅಗಲೀಕರಣಕ್ಕೆ ತಮ್ಮ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ವಿಷಯಗಳಲ್ಲೂ ಕೂಡ ಈಗ ದೇವಸ್ಥಾನ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿದೆ. ಇಲ್ಲಿಗೆ ಹಾಗೆ ಭಗವಂತನ ಕೃಪೆ, ಮಹಾಲಿಂಗೇಶ್ವರನ ಶಕ್ತಿ ಇದು ಯಾವತ್ತೂ ಕೂಡ ನಾವು ಹೇಳುವಂಥದ್ದಲ್ಲ, ಅದು ಜನಜನಿತವಾದಂಥದ್ದು. ಹಾಗೆ ಈ ಊರಿನ ಒಂದು ಯುವಕರ ತಂಡ, ಹಿರಿಯರು ಮಾರ್ಗದರ್ಶನ ಕೊಡ್ತಾರೆ ಹಾಗೂ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ಒಂದು ಯುವಕರ ತಂಡವೇ ಇದೆ ಇಲ್ಲಿ. ಯಾವ ಕೆಲಸವೇ ಇರಲಿ ದೇವಸ್ಥಾನಕ್ಕೆ ಹಗಲು ರಾತ್ರಿ ದುಡಿಯುವಂಥ ವ್ಯಕ್ತಿಗಳಿದ್ದಾರೆ. ಹಿಂದೆ ದುಡಿದವರು ಹಾಗೂ ಈಗ ದುಡಿಯುತ್ತಿರೋ ಇವರನ್ನೆಲ್ಲ ನಾವೀಗ ಈ ಸಂದರ್ಭದಲ್ಲಿ ನಾವು ನಿಜವಾಗಿ ನೆನೆಸ್ಕೊಳ್ಬೇಕಾಗ್ತದೆ. ಯಾಗ್ತದೆ ಅಂದರೆ, ಒಂದು ಕಾರ್ಯಕ್ರಮ ನಾವು ಮಾಡಬೇಕಿದ್ರೆ ಅದಕ್ಕೆ ಬೇಕಾಗಿರೋದು ಸಂಘೀಯ ಶಕ್ತಿ ಕಲೆಯುಗೆ ಅಂತ ಒಂದು ಉತ್ಸಾಹಿ ತರುಣರ ವೃಂದ, ಹಾಗೆ ಮಹಿಳೆಯರು, ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಈ ಜಾತ್ರೆಯನ್ನು ಅತ್ಯಂತ ಒಂದು ಸಂಭ್ರಮದಿಂದ ಮಾಡಬೇಕು ಅಂತ ಹೇಳೋ ಒಂದು ನಿಟ್ಟು. ಜಾತ್ರೆ ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರ ಸಹಕಾರ ಇದೆ. ಸೊ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಹಾಗೂ ಲೋಕ ಸಮಸ್ತ ಸುಖಿನೋ ಭವಂತು ಹೇಳೋದಾಗೆ ಲೋಕ ಸುಭಿಕ್ಷವಾಗಲಿ, ದೇವಸ್ಥಾನ ಅಭಿವೃದ್ಧಿ, ದೇವರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ ಅಂತ ಹೇಳೋ ನಂಬಿಕೆ. ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಪ್ರಥಮ ದಿನದ ಅನ್ನದಾನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅನ್ನದಾನ ಹೇಗಿದೆ ಅಂತ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಅನ್ನದಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ ಸರ್, ಹೇಗಿದೆ? ಹಾಗೆಯೇ ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ ಏನು? ಜಾತ್ರೋತ್ಸವ ಅಂತ ಹೇಳಿದರೆ, ಇಲ್ಲಿ ಬೆಟ್ಟಂಪಾಡಿಯ ಜಾತ್ರೋತ್ಸವ ಇದು ಎಲ್ಲ ದೇವಸ್ಥಾನಗಳ ಆರಂಭದ ಜಾತ್ರೆ ಅಂತ ಹೇಳ್ತಾರೆ. ಬೆಟ್ಟಂಪಾಡಿ ಜಾತ್ರೆ ಅಂದರೆ ಆರಂಭದ ಜಾತ್ರೆ. ಭಾಳಷ್ಟು ನಾವು ಇಲ್ಲಿ ಹುಟ್ಟಿ ಬೆಳೆದವರು, ಇದೇ ನನ್ನ ಊರು. ನಾವು ನಮ್ಮ ಬೆಟ್ಟಂಪಾಡಿಯ ಕೋರ್ಮಣ್ಣದೇಳಿಯ ಮನೆತನ ನಮ್ಮದು. ಅಲ್ಲಿಯ ಮನೆತನದ ಬಗ್ಗೆ ಅಂತ ಹೇಳಿದರೆ, ನಮಗೆ ಗುತ್ತು ಮನೆತನ ಅಂತ ಹೇಳಿ, ಗುತ್ತು ನಮ್ಮ ಕೋರ್ಮಂಡ ಗುತ್ತು ಅಂತ ಹೇಳಿದರೆ ಅದು ಒಂದು ಮನೆತನ, ನಮಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮನೆತನ. ಹಾಗೆ ನಾವು ಇದರಲ್ಲಿ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಮೊದಲು ಮಾಡ್ತಿದ್ದೇವೆ. ಈಗ ಸ್ವಲ್ಪ ನಾವು ಈ ಕಡೆ ನಾನು ಶಿಫ್ಟ್ ಆಗಿದ್ದೇನೆ ನನ್ನ ಊರನ್ನು ಬಿಟ್ಟು, ಹಾಗೆ ಸ್ವಲ್ಪ ನಾವು ಹಿಂದೇಟ್ ಆಗಿದ್ದೇವೆ. ಇಲ್ಲಿ ಏನಂದರೆ ಹೇಳಿದರೆ ಮೇಡಮ್, ದೇವರ ಉತ್ಸವಗಳು ಬಹಳ ವಿಜೃಂಭಣೆ ನಡೀತದೆ. ಇಲ್ಲಿಯ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ನೀವು ಗೊತ್ತಿರ್ಬೋದು ನಿಮಗೆ.
ನಮ್ಮ ಮಾನ್ಯ ಶಾಸಕರು ಈ ಒಂದು ಇಲ್ಲಿಯ ಊರಲ್ಲಿ ಈ ಬ್ರಹ್ಮಕಲಶ ಇರ್ಬೋದು, ಆಮೇಲೆ ಊರಿನ ಜೀರ್ಣೋದ್ಧಾರ ಇರ್ಬೋದು, ಪ್ರತಿಷ್ಠೆ ಬ್ರಹ್ಮಕಲಶ ಮಾಡಿದ ಮೇಲೆ ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳು ಈಗ ನಡೀತಾ ಉಂಟು. ಇವತ್ತೀಗ ಬೆಳಿಗ್ಗೆ ಈಗ ಮಧ್ಯಾಹ್ನ ಬ್ರಹ್ಮ ಸಮಾರಾಧನೆ ಆದ ಮೇಲೆ ಸಾಯಂಕಾಲ ದೇವರನ್ನು ಇಲ್ಲಿಂದ ಅವರ ಮೂಲಸ್ಥಾನ ಅಂದರೆ ಬಿಲ್ವಗಿರಿ ಅಂತೇಳಿ ಅಲ್ಲಿಗೆ ದೇವರು ಅಂದರೆ ಇಲ್ಲಿಂದ ಶೋಭಾಯಾತ್ರೆ ಮಾಡಲಿಕ್ಕಿದ್ದಾರೆ. ಅದರಲ್ಲಿ ಹೋಗುವಾಗ ಅಲ್ಲಲ್ಲಿ ಕಟ್ಟೆ ಪೂಜೆಗಳು ನಡೀತಾ ಇದೆ. ಅದಾದಮೇಲೆ ಅಲ್ಲಿ ಹೋಗಿ ಅಲ್ಲಿ ಇವತ್ತು ಅಂದರೆ ಬೆಡಿ ಅಂತ ಹೇಳಿದೆ, ನಿಮಗೆ ಗೊತ್ತಿರ್ಬೋದು, ಸುಡುಮದ್ದಿನ ಪ್ರದರ್ಶನ ಅದು ಕೂಡ ನಡೀಲಿಕ್ಕಿದೆ ಇವತ್ತು. ಆಮೇಲೆ ನಾಳೆ ಬೆಳಿಗ್ಗೆ ನಾವು ಇಲ್ಲಿ ಆಮೇಲೆ ಉತ್ಸವಾದಿ ಕಾರ್ಯಕ್ರಮಗಳು ನಾಳೆಯಿಂದ ಜಾತ್ರೆ ಇದೆಲ್ಲ ನಾಳೆ ನಡೀತದೆ. ಭಾಳಷ್ಟು ವಿಜೃಂಭಣೆ ನಡೀತದೆ. ಊರ ಭಕ್ತಾದಿಗಳು ಇವತ್ತು ಈಗ ಭಾಳಷ್ಟು ಸಂಖ್ಯೆ ಇವತ್ತು ಸ್ವಲ್ಪ ಕಮ್ಮಿ ಕಾಣ್ತಾ ಉಂಟು, ಏನೂ ಗೊತ್ತಿಲ್ಲ. ಇಲ್ಲದ್ರೆ ಇಷ್ಟೊತ್ತಿಲ್ಲ, ಕಳೆದ ಬಾರಿ ಇದರ ದ್ವಿಗುಣ ಮಂದಿ ಬಂದಿದ್ದರು. ಇನ್ನು ಬಹುಶಃ ಇನ್ನು ಸೇರ್ಕೊಳ್ಬೋದು. ಅಂತೂ ನಮ್ಮ ಈ ಊರಿನ ಬೆಟ್ಟಂಪಾಡಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತಾ ಉಂಟು ಮೇಡಮ್. ಈಗಿನ ಜಾತ್ರೋತ್ಸವವನ್ನು ಎಲ್ಲ ಕಣ್ತುಂಬಿಕೊಳ್ತಾ ಇದ್ದೀವಿ. ಬಟ್ ನೀವು ಸಣ್ಣದಿರಬೇಕಾದ್ರೆ ಜಾತ್ರೋತ್ಸವ ಸಂಭ್ರಮ ಹೇಗಿತ್ತು, ಒಮ್ಮೆ ಮೆಲುಕು ಹಾಕೋದು? ಸಣ್ಣದಿರುವಾಗ ಅಂತ ಹೇಳಿದರೆ ಇಷ್ಟೊಂದು ಜನಸಂಖ್ಯೆ ಬರ್ತಿಲ್ಲ ಆಯಿತಾ. ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಆ ಟೈಮಲ್ಲಿ ಅಂದರೆ ಭಕ್ತಾದಿಗಳು, ನನ್ನ ತಂದೆ ಹೇಳ್ತಾಯಿದ್ರು, ಆಗ ಜಾತ್ರೆಗೆ ಅಷ್ಟೇ ಒಂದು 50-100 ಜನಗಳಷ್ಟು ಮಂದಿ ಬರುವುದು ಆ ಸಮಯ ಇತ್ತು. ನಾವು ಚಿಕ್ಕದಿರುವಾಗ ಅದು ಆನಂದವೇ ಬೇರೆ ಅದು. ಆ ಸಮಯದಲ್ಲಿ ಚಿಕ್ಕದಿರುವಾಗ ನಾವು ಬಂದು ನಮಗೆ ಜಾತ್ರೆ ಅಂತ ಹೇಳಿದರೆ ದೇವರ ಬಲಿ ಉತ್ಸವಗಳನ್ನು ನೋಡುವಂಥದ್ದು ಇದಲ್ಲ, ಬೇರೆ ಏನು ಇಲ್ಲಿ ಆಟೋಟಗಳ ಇದು ಏನಿದೆ, ಥಿಂಗ್ಸ್ ಇದೆ, ತಿಂಡಿ ತಿನಿಸುಗಳು ಏನಿದೆ, ಅದರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ತಿದ್ದೇವೆ. ಅದು ಆ ಚಿಕ್ಕ ಮಕ್ಕಳಿರುವ ಅದು ಎಲ್ಲರೂ ಅಭ್ಯಾಸವೇ ಅದು. ಆ ರೀತಿಯಲ್ಲಿ ನಾವು ಚಿಕ್ಕದಿರುವಾಗ ಆ ರೀತಿಯಲ್ಲಿ ಬಂದು 3-4 ದಿವಸಗಳು ನಮಗೆ ಭಾಳಷ್ಟು ಖುಷಿ ಕೊಡ್ತಾಯಿತ್ತು. ಬೇರೆ ಬೇರೆ ಅಂದರೆ ಎಲ್ಲ ಜಾತ್ರೆಗಳಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಪ್ರೆಸೆಂಟ್ ಆಗ್ತಿದ್ದೀವಿ. ಅಂದರೆ ಅಷ್ಟು ನಮಗೆ ಖುಷಿ ಕೊಡ್ತಾಯಿತ್ತು ನಮ್ಮ ಊರಿನ ಜಾತ್ರೆ ಅಂತ ಹೇಳಿದರೆ. ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿಯೊಂದು ಧಾರ್ಮಿಕ ಕಾರ್ಯದಲ್ಲಿ ಕೂಡ ನೀವು ಭಾಗಿಯಾಗ್ತಾ ಇದ್ದೀರಿ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಊರಿನ ಜಾತ್ರೋತ್ಸವ ಅಂತ ಹೇಳಿದ್ರೆ ಊರಿನವರೆಲ್ಲ ಸಂಭ್ರಮದಿಂದ ಭಾಗಿಯಾಗ್ತಾರೆ. ಅದರ ಜೊತೆಗೇನೆ ಪರ ಊರಿಗೆ ಅಲ್ಲಿ ಉದ್ಯೋಗವನ್ನ ಮಾಡ್ತಾ ಇರೋರು, ಅಲ್ಲಿ ಉದ್ಯಮವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಕೂಡ ನಮ್ಮ ಊರಿನ ಜಾತ್ರೋತ್ಸವದಲ್ಲಿ ನಾವು ಸಂಭ್ರಮದಿಂದ ಭಾಗಿಯಾಗಬೇಕು ಅಂತ ಹೇಳಿ ಇಲ್ಲಿಗೆ ಬಂದು ತಾವು ಕೂಡ ಜಾತ್ರೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೇನೆ ಬೆಟ್ಟಂಪಾಡಿಯ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂತಹ ಉದ್ಯಮಿಗಳಿದ್ದಾರೆ. ನಾಗೇಶ್ ರೈ ಅವರು, ಇವರು ಇದೇ ಊರಿನವರು, ಬಟ್ ಬೆಂಗಳೂರಿನಲ್ಲಿ ಉದ್ಯಮವನ್ನ ನಡೆಸಿಕೊಂಡು ಇರುವಂತವರು. ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಜಾತ್ರೋತ್ಸವದ ಸಂಭ್ರಮ, ಹಾಗಾಗಿ ಬೆಂಗಳೂರಿನಲ್ಲಿದ್ದು ಇಲ್ಲಿಗೆ ಬಂದಿದ್ದೀರಾ. ಇವಾಗ ಇಲ್ಲಿನ ಸಂಭ್ರಮವನ್ನ ಕಣ್ತುಂಬಿಕೊಳ್ಬೇಕು, ಜಾತ್ರೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಪ್ರತಿ ವರ್ಷ ಕೂಡ ಬರ್ತಾ ಇರ್ಬೋದು ಸರ್. ಈ ವರ್ಷದ ಸಂಭ್ರಮದ ಬಗ್ಗೆ ನಾವು ಸುಮಾರು 18-19 ವರ್ಷದಿಂದ ಈ ಜಾತ್ರೋತ್ಸವಕ್ಕೆ ಇಲ್ಲಿ ಬರ್ತಾ ಇದ್ದೆ. ಬೆಂಗಳೂರಲ್ಲಿ ಉದ್ಯಮ ಮಾಡ್ತಾ ಇದ್ದೇನೆ. ಜಾತ್ರೆ ಟೈಮಲ್ಲಿ ನಮಗೆ ಏನಿಲ್ಲದರೂ ಬೆಟ್ಟಂಪಾಡಿಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಪ್ರತಿ ವರ್ಷವೂ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಸಾಧಾರಣ 18-19 ವರ್ಷದಿಂದ ಈ ಊರಲ್ಲಿ ಜಾತ್ರೆಗೆ ಬರ್ತಾ ಇರ್ತೇವೆ ನಾವು. ಈ ವರ್ಷವೂ ಕೂಡ ಈ ಪ್ರಥಮ ಜಾತ್ರೆ ಅಂದರೆ ಪುತ್ತೂರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಟ್ಟಂಪಾಡಿ ಜಾತ್ರೆ ಅಂದರೆ ಪ್ರಥಮ. ಇಲ್ಲಿ ಸ್ಟಾರ್ಟ್ ಆಗೋದು ಮತ್ತು ಕೊನೆಗೂ ಕೂಡ ಇಲ್ಲಿ. ಆ ಲೆಕ್ಕದಲ್ಲಿ ನಾವು ಇಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ಮೇ ಸಂದರ್ಭದಲ್ಲಿ ಕೊನೆಯಾಗುತ್ತೆ, ಆ ಹೊತ್ತಿಗೆ ಕೂಡ ಬರ್ತೀರಾ? ಪ್ರತಿ ವರ್ಷವೂ ಬರ್ತಾ ಇದ್ದೇವೆ. ಆ ಟೈಮಲ್ಲಿ ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡು ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾಯಿದ್ದೇವೆ. ಈಗಲೂ ಬೆಂಗಳೂರಲ್ಲಿದ್ದರೂ ನಮಗೆ ಜಾತ್ರೆ ಬಂದರೆ ಬೆಟ್ಟಂಪಾಡಿಗೆ ಬಂದೇ ಬರ್ತೇವೆ. ಅಟ್ಲೀಸ್ಟ್ ನಾವು ಇರೋದು ಪುತ್ತೂರಲ್ಲಿ, ಆದರೂ ಕೂಡ ಜಾತ್ರೆ ಪ್ರಥಮ ದಿನದಿಂದ ಲಾಸ್ಟ್ವರೆಗೆ ಇಲ್ಲಿದ್ದು ಜಾತ್ರೆ ಮುಗಿಸ್ಕೊಂಡೆ ನಾವು ಊರಿಗೆ ಹೋಗೋ ಕ್ರಮ ಹೋಗ್ತೀವಿ. ಮಹಾಲಿಂಗೇಶ್ವರ ದೇವರು ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಯಾವುದಾದ್ರೂ ಪವಾಡಗಳ ಬಗ್ಗೆ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಈ ದೇವಸ್ಥಾನ ಅಂದರೆ ಬಹಳ ಪುರಾತನದ್ದು. ಈಗ ಜೀರ್ಣೋದ್ದಾಗಿ ಸುಮಾರು 12 ವರ್ಷ ಆಗ್ತಾಯಿದೆ. ನವೀಕರಣ ಇನ್ನು ಬ್ರಹ್ಮಕಲಶಕ್ಕೆ ಕಾಲು ಇಡ್ತಾ ಇದ್ದೇವೆ ಇನ್ನಷ್ಟು. ಅಲ್ಲಿಂದ ಇಲ್ಲಿವರೆಗೆ ನಂಬಿದವನಿಗೆ ಮಹಾಲಿಂಗೇಶ್ವರ ದೇವರು ಕೈ ಬಿಟ್ಟಿಲ್ಲ. ನಮಗೆ ಕೂಡ ನಾವು ಏನಿಲ್ಲಾದರೂ ಈ ಮಹಾಲಿಂಗೇಶ್ವರ ನೆನೆಸ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಅಲ್ಲಿ ಉದ್ಯಮದಲ್ಲಿ ಯಶಸ್ವಿಯಾಗಿ ಕಂಡಿದ್ದೇವೆ. ಇದು ಕುದರ್ದಮ್ಮ ಅಂದೆ ಒಲ್ಪದಾರೆ ಬೆಟ್ಟಂಪಾಡಿದಾರೆನಾ ಅಂದ ಇಂಚೊಂಡು ವನಸಪುರ ಪ್ರತಿ ವರ್ಷ ಬರ್ಪರಿ ಅಂದೆ. ಮಹಾಲಿಂಗೇಶ್ವರ ದೇವರು ಪಂಡ ಇರೆಗೆ ಒಂಜಿ ಜೀವನ ಇನ್ನು ಏರ್ಪುರ ಬರ್ತಾರೆ ಏನೇ ಮರ್ಮೇಲೆ ಬರ್ತೇರು ಅಗ್ಲಂಚಿ ಮಿತ್ತು ಕೊಂಜನಾಗಲೇ ಹೊರ್ತಿ ಆಗ್ತಾನೆ. ಪ್ರತಿದಿನ ಬರ್ತಾರೆ ಓಕೆ. ಈರೆ ಎಂದುವೆ ಊರುದಾರೆ ಅತ್ತೆ ಎಂಕಲ ಇರ್ದೆ ಬೆಟ್ಟ ಬಾಡಿ ಇರ್ದೆಲ್ಲ ಬೆಟ್ಟ ಬಾಡಿಲ್ಲ
ಇರ್ದರ್ದು ಹೇಳಿ ಬಲ್ಯಾರು ಅಂದೆ ಓಕೆ ಅಮ್ಮ ನಮಸ್ತೆ ಅಮ್ಮ ಇನ್ನ ಪುದರೆ ವಸಂತಿ ರೈ ಅಂದೆ ವನಸ ಪರೆಂಚುಂಡು ಸೂಪರ್ ರಮೇಶ್ ರೈ ಜಾತ್ರೆ ಎಂಕ್ಲನಂತ ಎಲ್ಲ ಬರೋಡತಿ ದೇವರನ್ನ ಬಳಿ ತುಯ್ಯಾರ ತೊಂದರೆ ಜೀವಸಗಳ ಬರ್ಪ ನನ್ನ ಸೂರ ಎಂಕ್ಲ ಇನ್ನು ಶುರು ಬರ್ತನೆ ಸುಮಾರು ಕಾಲ ಸಮಯ ಬರಂದೆ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೋತ್ಸವದ ಸಂಭ್ರಮವನ್ನು ನೋಡಿದ್ರಲ್ಲ. ಇವತ್ತು ಪ್ರಥಮ ದಿನ. ಇನ್ನು 2 ದಿನಗಳ ಕಾಲ ಜಾತ್ರೋತ್ಸವ ನಡೀಲಿಕ್ಕಿದೆ. ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಮೇಳೈಸಲಿಕ್ಕೆ ಇರುವಂಥದ್ದು. ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಅದು ಕಾರಣಿಕ ದೇವಸ್ಥಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಲ್ಲೂ ಕೂಡ ತುಳುನಾಡಿನಲ್ಲಿ ಜಾತ್ರೋತ್ಸವ ಪ್ರಾರಂಭವಾಗುವುದು, ಪ್ರಥಮವಾಗಿ ಜಾತ್ರೋತ್ಸವ ನಡೆಯೋದು ಅಂತ ಹೇಳಿದ್ರೆ ಅದು ಬೆಟ್ಟಂಪಾಡಿಯಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಜಾತ್ರೋತ್ಸವ ನಡೆಯುವಂಥದ್ದು ಪ್ರಥಮವಾಗಿ. ಆಮೇಲೆ ಹಲವಾರು ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ರೋತ್ಸವ ಮೇಳೈಸುತ್ತೆ. ಪ್ರತಿಯೊಬ್ಬರು ಕೂಡ ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಉಮೇಶ್ ಮಿತ್ತಡ್ಕ ಹಾಗೂ ಸುಧಾಕರ್ ಪಡೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.